ಸಲ್ಮೆಲು ನಮ್ಮ ಕುಡ್ಲಾ ತುಳುವಾರ್ತೆಲು ವಾರ್ತೆದ ವಿವರ ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ ದೆಪ್ಪಾಯರೆ ಒತ್ತಾಯ ಮಲ್ತದ್ ಟೋಲ್ಗೇಟ್ ವಿರೋಧಿ ಪೊರಂಬಾಟ ಸಮಿತಿ ಬೊಕ್ಕ ಸಮ ಮನಸ್ಸದ ಸಂಘಟನೆಲು ನಡಪ ಹೊಂದಿತ್ತಿನ ರಾತ್ರಿ ಪಗೆಲ್ದ ಧರಣಿ ಗುರುವಾರ ಬಯ್ಯಗ್ ಧರಣಿ ಮಂಟಪಡು ಮುಗಿತಲಾಂಡ್ ದುಮ್ಮುದ ಮಂತ್ರಿ ಬಿ ರಮಾನಾಥ ರೈ ಬೊಕ್ಕ ವಿನಯ್ ಕುಮಾರ್ ಸೊರಕೆ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ ಪಾಲ್ಗೊಂಡಿರು. ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ ದೆಪ್ಪಾಯರೆ ಒತ್ತಾಯ ಮಲ್ತದ ಟೋಲ್ಗೇಟ್ ವಿರೋಧಿ ಪೊರಂಬಾಟ ಸಮಿತಿ ಬೊಕ್ಕ ಸಮ ಮನಸ್ಸದ ಸಂಘಟನೆಲು ನಡಪ ಹೊಂದಿತ್ತಿನ ರಾತ್ರಿ ಪಗೆಲ್ದ ಧರಣಿ ಗುರುವಾರ ಬಯ್ಯಗ್ ಧರಣಿ ಮಂಟಪಡು ಮುಗಿತಲಾಂಡ್ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪೊರಂಬಾಟ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ ಬೊಕ್ಕ ಸಮಾನ ಮನಸ್ಸದ ನಾಯಕರು ಸೇರಿದು ಕೇಕ್ ಕತ್ತಿರ್ತದ ಸಂಭ್ರಮಾಚರಣೆ ಮಲ್ತೇರು ಪಟಾಕಿ ಪುಡತದ ಖುಷಿ ಪಟ್ಟೊಂಡಿರು ದುಂಬುದ ಮಂತ್ರಿ ಬಿ ರಮಾನಾಥ ರೈ ಧರಣಿ ಮುಗಿತಲ ಕಾರ್ಯಕ್ರಮಟು ಪಾಲ್ಗೊಂಡು ಪಾತಿರ್ದು ಈ ಪೊರಂಬಾಟ ಜನಕಲು ಮನಸ್ಸು ಮಲ್ತನವ ರೀತಿಲು ಬೆಚ್ಚ ಮುಟ್ಟಾವೆ ಇருந்து ಸರ್ಕಾರ ಜಿಲ್ಲಾಡಳಿತ ಬೊಕ್ಕ ಜನಪ್ರತಿನಿಧಿ ಲೆಗ್ಗತ್ತೇರಿ ಪಾದು ಕೊರ್ತುಂಡು ಒಂದು ಅಕೇರಿ ಅತ್ತು ಒಂದು ಬಜಿ ಟೋಲ್ಗೇಟ್ ತೆಪ್ಪವನ ಪೊರಂಬಾಟದ ಅಕೇರಿ ಆತೆ ಎಂದು ಪಂಡೇರು ಬಿಜೆಪಿ ಕುಡ್ಲನು ಕೋಮುವಾದದ ಪ್ರಯೋಗಶಾಲೆ ಮಲ್ತದುಂಡು ಐನು ಮುಚ್ಚಿನ ಪೊರಂಬಾಟದ ಶುರು ಮುಲ್ಪದ ಭಾರಿ ಮಲ್ಲ ಸಮಸ್ಯೆ ಆದುಪ್ಪುನ ಬೇಲದಂತಿನ ಸಮಸ್ಯೆನು ಜಾತಿ ಧರ್ಮದ ಪುದರ್ಡು ಬರಿಕ್ ಒಂದ ಒಂದುಲ್ಲೇರು ಮಾತಾ ಸಮಸ್ಯೆಯನ್ನು ಪ್ರಶ್ನೆ ಮಲ್ತಂಡ ಧರ್ಮದ ರಾಜಕಾರಣ ಮಲ್ತೊಂದುಲ್ಲೇರು ಅಂಚಾದ ನಾದದಿನ್ನುಟು ಮುಕ್ಲಿನ ಧರ್ಮ ರಾಜಕಾರಣಗೂ ಎದುರು ಖಾರವಾದ ನಿರ್ಧಾರದ ನೋಡಾಯಿನ ಅಗತ್ಯ ಉಂಡು ಎಂದು ಪಂಡೇರು. ಯಾರು ಈ ಹೋರಾಟದಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ ಅವರನ್ನು ಖಂಡಿತವಾಗಿ ನಾವು ಅಭಿನಂದಿಸಬೇಕಾದ ಅಗತ್ಯ ಇದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಈ ಒಂದು ಹೋರಾಟ ಇವತ್ತು ನಿನ್ನೆ ಶುರುವಾದಂಥ ಹೋರಾಟ ಅಲ್ಲ, ಇದು 7 ವರ್ಷದಿಂದ ಈ ಹೋರಾಟ ನಡೆದುಕೊಂಡು ಬಂದಿತ್ತೆ. ಈ ನಡೆದುಕೊಂಡ ಹೋರಾಟ ಬಹುಶಃ ಈ ಟೋಲ್ ಗೇಟ್ ಅನ್ನ ರದ್ದು ಮಾಡಬೇಕು ಅಂತ ಹೇಳೋದಕ್ಕೆ ವಿಚಾರದಲ್ಲಿ ಅನೇಕ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಹೋರಾಟಗಳು ನಡೆದು ಬಹುಶಃ ಟೋಲ್ ಗೇಟ್ಗೆ ಮುತ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಬಹುಶಃ ಜಿಲ್ಲೆಯ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮುತ್ತಿಗೆ ಮಾಡ್ತಕ್ಕಂಥ ಪ್ರಯತ್ನ ಅದು ಹಿಂಸೆಗೆ ತಿರುಗದೆ ಒಂದು ಸಾಮರಸ್ಯದ ನಡಿಗೆಯ ಹೆಜ್ಜೆಯಾಗಿ ಜನರ ಮೆಚ್ಚುಗೆಗೆ ಅದು ಕಾರಣೀಭೂತ ಆಯಿತು ಅಂತ ಹೇಳುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೊರಂಬಾಟ ಸಮಿತಿದ ಸಂಚಾಲಕರು ಮುನೀರ್ ಕಾಟಿಪಳ್ಳ ಪಾತಿರ್ದು ಒಂದು ಧರಣಿ ಮಂಟಪ ಅತ್ತು ಬಸವಣ್ಣನ ಅನುಭವ ಮಂಟಪ ಅದು ಬದಲಾತಂಡು ಮುಲ್ಪ ಪಾಕ ಜನ ಬೇತೆ ಬೇತೆ ರೀತಿಯ ಅನುಭವರೇನು ಬೇತೆ ಬೇತೆ ಸತ್ಯುಲೇನು ತೆರೆಯೊಂದೇರಿದು ಪಂಡೇರು ದುಂಬುದ ಶಾಸಕರು ಮೊಯ್ದೀನ್ ಬಾವ ದುಂಬುದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ದುಂಬುದ ಮೇಯರ್ ಅಶ್ರಫ್ ದುಂಬುದ ಒತ್ತು ಮೇಯರ್ ಪುರುಷೋತ್ತಮ ಚಿತ್ರಾಪುರ ವಕೀಲರು ದಿನೇಶ್ ಹೆಗ್ಡೆ ಉಳೆಪ್ಪಾಡಿ ಪಾಲಿಕೆದ ದುಂಬುದ ಸ್ಥಾಯಿ ಸಮಿತಿ ಗುರುಕಾರ್ದಿ ಪ್ರತಿಭಾ ಕುಳಾಯಿ ಸಿಪಿಐಎಂ ಜಿಲ್ಲಾ ಕಾರ್ಯಂತರಿ ಯಾದವ ಶೆಟ್ಟಿ ನಾಯಕಿ ಸುನಿಲ್ ಕುಮಾರ್ ಬಜಾಲ್ ಎಂಜಿ ಹೆಗಡೆ ಶೇಖರ ಹೆಜಮಾಡಿ ಪಾಲ್ದೆ ತುಂಡೇರು. ಫೋಕ್ಸೋ ಕೇಸಿನ ನಿಜವಾಯಿನ ಆರೋಪಿನ ಬಂಧನ ಮಲ್ಪಂದೆ ಅವ್ವೇ ಪುದರ್ದ ಬೇತೆ ಒರಿಯನ್ನು ಪತ್ತದು 1 ವರ್ಷ ಕಾಲ ನ್ಯಾಯಾಂಗ ಬಂಧನಡು ಉಪ್ಪುನಂಚ ಮಲ್ತಿನ ಪೊಂಜೋ ಪೊಲೀಸ್ ಅಧಿಕಾರಿಲು ಈರ್ವೆರು ಅಕ್ಲೇನ ಕೈಡ್ದೆ 5 ಲಕ್ಷ ರೂಪಾಯಿ ಪರಿಹಾರ ಕಟ್ಟುನಂಚ ಕುಡ್ಲದ ರೆಡ್ಡನೆ ಹೆಚ್ಚಿಗೆ ಎಫ್ಟಿಎಸ್ಸಿ ಫೋಕ್ಸೋ ಕೋರ್ಟು ಆದೇಶ ಕೊರ್ತರು. ಫೋಕ್ಸೋ ಕೇಸಿಡು ನಿಜವಾಯಿನ ಆರೋಪಿನ ಬಂಧನ ಮಲ್ಪಂದೆ ಅವ್ವೇ ಪುದರ್ದ ಬೇತೆ ಒರಿಯನ್ನು ಪತ್ತದು 1 ವರ್ಷ ಕಾಲ ನ್ಯಾಯಾಂಗ ಬಂಧನೋಡು ಉಪ್ಪುನಂಚ ಮಲ್ತಿನ ಪೊಂಜೋ ಪೊಲೀಸ್ ಅಧಿಕಾರಿಲು ಇರುವೇರು ಅಕ್ಲಿನ ಕೈಡ್ದೆ 5 ಲಕ್ಷ ರೂಪಾಯಿ ಪರಿಹಾರ ಕಟ್ಟುನಂಚ ಕುಡ್ಲದ ರಡ್ಡನೆ ಹೆಚ್ಚಿಗೆ ಎಫ್ಟಿಎಸ್ಸಿ ಫೋಕ್ಸೋ ಕೋರ್ಟು ಆದೇಶ ಕೊರ್ತುಂಡು. ಕುಡ್ಲದ ಪೊಂಜೋ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ರೇವತಿ ಬೊಕ್ಕ ಸಬ್ ಇನ್ಸ್ಪೆಕ್ಟರ್ ರೋಸಮ್ಮ ಪಿಪಿ ಆರೋಪಿ ನವೀನ್ ಸಿಕ್ವೇರ ಮೇರೆಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊರಡೊಂದು ನ್ಯಾಯಾಧೀಶರು ಆದೇಶ ಕೊಡ್ತೇರು. ಇರುವೇರು ಪೊಲೀಸ್ ಅಧಿಕಾರಿಗಳ ಮಿತ್ತು ಕಾನೂನು ಕ್ರಮದ ತುನಿಯರೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಪ್ರಧಾನ ಕಾರ್ಯಂತರಿಗಳ ಆದೇಶ ಕೊಡ್ತೇರು. ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತುಡು ನವೀನ್ ಪನ್ಪುಣ ಊರಿ ಆರೋಪಿ ಆದಿತ್ತೆ ಪೊಣ್ಣು ಪಂಡಿನ ಪಾತ್ರದಂಚ ಎಸ್ಐ ರೋಸಮ್ಮ ಪಿಪಿ ನವೀನ್ ಮಿತ್ತು ಫೋಕ್ಸೋ ಕಾಯ್ದೆದಡಿಟ್ಟು ಕೇಸ್ ಪಾಡ್ದು ಬೊಕ್ಕದ ತನಿಖೆಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ರೇವತಿಗೆ ಬುಡ್ದು ಕೊಡ್ದಿತ್ತೇರು. ತನಿಖೆದ ಪೊರ್ತು ನವೀನ್ ಸಿಕ್ವೇರ ಪನ್ಪುನಾರಿನ ಬಂಧನ ಮಲ್ತದಿರು ಪೊಣ್ಣು ಕೊರ್ನ ದೂರುಡು ನವೀನ್ ಪನ್ಪುನ ಆರೋಪಿನ ಪುದರ್ ಪಂಡದಿತ್ತಾಲು ನವೀನ್ ಸಿಕ್ವೇರ ಪನ್ಪುನಾರಿನೇ ಆರೋಪಿ ಮಲ್ತದು ದೋಷ ದೂರು ಪಟ್ಟಿನ ಕೋರ್ಟ್ಗೂ ಕೊಡ್ದಿತ್ತಂಡು ಆರೋಪಿ ಪರ ವಕೀಲರು ರಾಜೇಶ್ ಕುಮಾರ್ ಅಮ್ಟಾಡಿ ಬೊಕ ಗಿರೀಶ್ ಶೆಟ್ಟಿ ವಾದ ದುಂಬುದಿಯರು ವಿಚಾರಣೆ ನಡಪಾಯಿನ ನ್ಯಾಯಾಧೀಶರು ಕೆಯು ರಾಧಾಕೃಷ್ಣ ನವೀನ್ ಸಿಕ್ವೇರ ಅಪರಾಧಿ ಅತ್ತಂದು ಆರೇನು ಬಂಧನೊಡ್ದು ಬಿಡ್ತೇರು ಆತೆ ಅತ್ತು ಪೊಲೀಸ್ ಅಧಿಕಾರಿಲು ನಿಜವಾಯಿನ ಆರೋಪಿನ ಬಂಧನ ಮಲ್ಪಂದೆ ನವೀನ್ ಸಿಕ್ವೇರ ಪನ್ಪುನಾರಿನ ಬಂಧನ ಮಲ್ತದು ಕೋರ್ಟ್ಗೂ ಹಾಜಿರು ಮಲ್ತನೆಕ್ 5 ಲಕ್ಷ ರೂಪಾಯಿ ಪರಿಹಾರ ಕೊರಿಯರೆ ಆದೇಶ ಕೊಡ್ತೇರು. ಸುಬ್ರಹ್ಮಣ್ಯದ ಪಂಚಮಿ ಜಾತ್ರೆದಾನಿ ಜ್ಯೂಸ್ ಬೊಕ್ಕ ಐಸ್ ಕ್ರೀಮ್ ಬೇರ ಮಲ್ತೊಂದಿತ್ತಿನ ಕಡಬದ ಜವನಗ್ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ದ ಪೊಲೀಸ್ ಭೀಮನ್ನಗೌಡ 5,000 ರೂಪಾಯಿ ಕಾಸು ಕೊರ್ಲಾಂದು ಒತ್ತಾಯ ಮಲ್ತದು ಜವನನು ಪೊಲೀಸ್ ಕ್ವಾರ್ಟರ್ಸ್ ಗೆ ಲೆತೊಂದು ಪೋದು ಚಿತ್ರಹಿಂಸೆ ಕೊರ್ತಿರಿಂದ ತೆರೆದು ಬೈದಿದೆ.
ಕುಕ್ಕೆ ಸುಬ್ರಹ್ಮಣ್ಯದ ಪಂಚಮಿ ಜಾತ್ರೆದಾನಿ ಜ್ಯೂಸ್ ಬೊಕ್ಕ ಐಸ್ ಕ್ರೀಮ್ ಬೇರ ಮಲ್ತೊಂದಿತ್ತಿನ ಕಡಬದ ಜವನಗ್ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ದ ಪೊಲೀಸ್ ಕಾಸು ಕೋರ್ಲಾಂದು ಒತ್ತಾಯ ಮಲ್ತದು ಜವನನ ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ತಂದು ಪೋದು ಚಿತ್ರಹಿಂಸೆ ಕೊಡ್ತಿರಂದು ತಿಳಿದು ಬೈದರು ಜವನಿ ಕಡಬ ಸಮುದಾಯ ಆಸ್ಪತ್ರೆ ಸೇರ್ದಿರು ಈ ಬಗೆಟ್ ಸ್ಟೇಷನ್ದ ಎಸ್ಐ ಮಂಜುನಾಥ್ ಪಾತಿರ್ದು ಪೊಲೀಸ್ ಪೆಟ್ಟು ಪಾಡ್ದು ಜಿರಂದು ಪಂತಿರು ಕುಟ್ರಪಾಡಿ ಗ್ರಾಮ ಭೀಮಗುಂಡಿದ ಶಶಿಕಿರಣ್ ಪನ್ಪುನಾರು ಪೊಲೀಸ್ ಪೆಟ್ಟಾದು ಕಡಬ ಸಮುದಾಯ ಆಸ್ಪತ್ರೆ ಡುಪುನ ಬೇರದ ಜವನೆ ಅದುಲ್ಲಿರು ಈ ಬಗೆಟ್ ಜವನೆ ಪಾತಿರ್ದು ಚಂಪಾಷಷ್ಟಿದಾನಿ ತಾನು ಜ್ಯೂಸ್ ಬೊಕ್ಕ ಐಸ್ ಕ್ರೀಮ್ ಬೇರೆ ಮಾಲ್ತೊಂದಿತ್ತದು ಪಂಚಮಿದ ರಾತ್ರಿ 16 ಗಂಟೆಗೆ ಸ್ಟಾಲಿಗ್ ಬತ್ತಿನ ಪೊಲೀಸ್ ಭೀಮಣ್ಣ ಗೌಡ ಪನ್ಪುನಾರು 5,000 ರೂಪಾಯಿ ಕೊರಿಯರ ಒತ್ತಾಯ ಮಲ್ತದಿರು ತಾನು ಪೊಲೀಸರಿಗೆ ಪೋಡಿದು 1,000 ರೂಪಾಯಿ ಕೊಡ್ತೆ ಒಂದು ಯಾವಜಿ 5,000 ಕೊರಡು ಒಂದು ಪೋಡಿಪಾದಿರು ಆತ ಕಾಸು ಕೊರಂದೆ ಉಪ್ಪನಾಗ ಎನ್ನ ಪೊಲೀಸ್ ಕ್ವಾರ್ಟರ್ಸ್ಗೆ ತಂದು ಪೋದು ಚಿತ್ರಹಿಂಸೆ ಕೊಡ್ತೇರು ತಾನು ಬೇರೆ ಗುದ್ದೀನ ಸಾಧನಲೇನು ಬೇತಿ ಜನ ಕ್ರೀಡ ಬೊಕ್ಕ ಎನ್ನ ತರೆಟು ತುಂಬಾದು ಪೊಲೀಸ್ ಕ್ವಾರ್ಟರ್ಸ್ ಕಡ ಕೊಡ್ದಿರು ಅವಳು ಎಣ್ಣು ಕುಲ್ಲಾದು ತರೆತ ಮಿತ್ತು 25-30 ಕಿಲೋ ತೂಕದ ಎಣ್ಣ ಅಂಗಡಿದ ಸಾಧನಲೇನು ದೀದು 1 ಗಂಟೆ ಕುಲ್ಲಾದಿರು ಐಡದ ಬೊಕ್ಕ ಬೂಟ್ಸ್ ಕಾರ್ಡ್ ದೊಂಕುದಿರು ಒಂದೆಡ್ದಾದ ಎಂಕ್ ಹುಷಾರಿಜ್ಜಂದೆ ಆತನು ಎಂಕ್ ನ್ಯಾಯ ಬೋರ್ಡೊಂದು ಕೇಂದಿರು ಈ ಬಗೆಟ್ ಪೊಲೀಸರಿಗೆ ಎದುರು ಕ್ರಮ ದೆತೊನಿಯರೆ ಒತ್ತಾಯ ಮಾಡ್ತದೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಜವನಡದೆ ರಾಜ್ಯ ಮಾನವ ಹಕ್ಕಿನ ಆಯೋಗದ ಗುರ್ಕಾರ್ರೆಗ್ ರಾಜ್ಯ ಗೃಹ ಮಂತ್ರಿಲೆಗ್ ಜಿಲ್ಲಾ ಎಸ್ಪಿ ಡಿವೈಎಸ್ಪಿಗ್ ಸರ್ಕಲ್ ಇನ್ಸ್ಪೆಕ್ಟರ್ಗ್ ದೂರು ಕೊಡ್ತೇರು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಎಸ್ಐ ಮಂಜುನಾಥ್ ಪೊಲೀಸ್ ಪೆಟ್ಟು ಪಾಡ್ದಿರು ಹೆಚ್ಚಿಗೆ ಮಾಹಿತಿ ಬೋಡಾಂಡ ಬತ್ತದ ಪಾತೆರುಲೆಂದು ಪಂಡಿನ ಬಗೆಟ್ ಮಾಹಿತಿ ಬೈದಂಡು ಸುಬ್ರಹ್ಮಣ್ಯ ಷಷ್ಠಿ ಟೆಂಗೆ ಸ್ಟಾಲ್ ಬರ್ತಿತ್ತು ಅವಕ್ಕೆ ಜಾಗದ ಬಾಡಿಗೆ ಪೂರ ಕೊಡ್ತು ವ್ಯಾಪಾರ ಮಂತಂದು ಇಪ್ಪುನಾಗ ಪೊಲೀಸ್ ತಾರು ಬರ್ತದೆ ಭೀಮಣ್ಣ ಗೌಡ ಪೊಲೀಸ್ ತಾರು ಬರ್ತದೆ 5,000 ಕಾಸು ಗೆಂದಿರು 5,000 ಕಾಸು ಆಪುಜಿ ಬಂಡದು ಅವ್ರು ಕಿರಿಕಿರಿ ಅಂಪನ ಗುರ್ಚಿ ಬಂಡದು 1,000 ಕಾಸು ಕೊರಿಯ ಅವಳ ಯಾವ್ಜಿ 5,000 ಬೋರ್ಡು ಬಂಡದು ಅವ್ರು ಐಟಮ್ನು ಪೂರ ಸ್ಟೇಷನ್ಗೆ ಎತ್ತಾರ ಬಂಡದು ಏನನೆ ಕೋಲಾರಟ್ಲ ಕೋಜಾಡ್ಲ ಪತ್ತದು ಒಯ್ತಂದು ಪೋಯರು ಒಯ್ತಂದು ಪೋತು ಸ್ಟೇಷನ್ ತ ಕೈತಲ್ಲಿ ಕ್ಯಾಂಟೀನ್ ಇತ್ತು ಕ್ವಾರ್ಟರ್ಸ್ ಒಂದು ಇತ್ತು ಅವಕ್ಕೆ ಪೋತು ಅಡೆ ಒಯ್ತೊಂದು ಪೋತಲ್ಲ ನೂಕುದು ಬಾರ್ತು ಒದ್ದುದು ಸೊಂಟ ಪೂರ ಕೆಪ್ಪೆಗೆ ಹಾಕುದು ಬಸ್ಕಿ ಪೂರ ದೆಪ್ಪದು ಲಾಸ್ಟ್ ಮೊಬೈಲ್ ಕಾಸನ ಪೂರ ದೆತ್ತೊಂತು ಮೊಬೈಲ್ ಸ್ವಿಚ್ ಆಫ್ ಪೂರ ಮಲ್ಪದು ಕಲರ್ದ ಗ್ಲಾಸ್ ತ ಮಿತ್ತಿಗೆ ಸಾಧಾರಣ ಒಂಜಿ ಜ್ಯೂಸ್ ತ ಬಾಟ್ಲಿ ಪೂರ ದೀಪತ್ತು ಒಂಜಿ 35 kg ಅಂದಾಜಿಗೆ ದೀಪತ್ತು ಒಂಜಿ 3/4 ಗಂಟೆ ಅಂದಾಜಿ ಕುಲ್ಲಾತು ಅಂಚ ಸುಮಾರು ಲಕ್ಕದ ಕುಲ್ಲ ಅಂತ ಪೂರ ಇತ್ತೇರು ಲಾಸ್ಟಿಗೆ ಮೊಬೈಲ್ ಕೊರಿಯರು ಕಾಸು ದಲ ಕೊಡ್ತಿಜಿ ಆಸ್ಪತ್ರೆಗೆ ಅಡ್ಮಿಟ್ ಆಯ್ನ ಆಸ್ಪತ್ರೆಗೆ ಕೋಡೆ ಅಡ್ಮಿಟ್ ಕೋಡೆ ಇಡ್ತಕ್ಕೆ ಏರನ್ನ ಪೊಲೀಸ್ ಆಗ್ಲಿ ಬತ್ತದ ಕಂಪ್ಲೇಂಟ್ ಅವಡಕ್ಕೆ ಏನು ನೋಡದಲ್ಲ ಒಂದು ಮಲ್ತಾರ ಪೊಲೀಸ್ ತಗ್ಲಿರ್ಲ ದಲ ಬತ್ತನಾಗಿಜ್ಜಿ ಏರ್ಲ ಬತ್ತಿಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯದ ವಕ್ಫ್ ಆಸ್ತಿ ನಿಂಗನ ಆರೋಪಿಲೇನು ಬಚಾವ್ ಮಲ್ಪೆರೆ ತೂವೊಂದುಲೆರೆಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ದುಂಬುದ ಗುರುಕಾರ್ಯರು ಬೊಕ್ಕ ರಾಜ್ಯ ಬಿಜೆಪಿ ಜಂಟಿ ಮಾಹಿತಿದಾರರು ಅನ್ವರ್ ಮಾಣಿಪಾಡಿ ಸುದ್ದಿಕೋಟುಡು ದೊರೆತಿರು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ದುಂಬದ ಗುರುಕಾರ್ಯರು ಬಿಜೆಪಿ ರಾಜ್ಯ ಜಂಟಿ ಮಾಹಿತಿದಾರರು ಅನ್ವರ್ ಮಾಣಿಪಾಡಿ ಗುರುವಾರ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯಡು ವಕ್ಫ್ ಆಸ್ತಿ ನಿಂಗನ ಆರೋಪಿಲೇನು ಬಚಾವ್ ಮಲ್ಪೆರೆ ತೂವೊಂದುಲೆರೆಂದು ದೂರಿಯರು ಬೊಮ್ಮಾಯಿ ಇಂಚಿ ಪನ್ನಡತ್ತಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದ ಕಾರ್ಯಕ್ರಮಟು ವಕ್ಫ್ ಹಗರಣ ನಡತ್ನವು ಬಜ್ಜಿ 2,200 ಕೋಟಿ ರೂಪಾಯಿ ಎಂದು ವಿಷಯದೇ ಇದೀರು ನಿಜವಾದ ಅಂಡ 2.30 ಲಕ್ಷ ಕೋಟಿ ರೂಪಾಯಿ ಹಗರಣ நடத்தது ಮುಖ್ಯಮಂತ್ರಿ ಇಂಚ ಸುಳ್ಳು ಪಂಡದು ಕಳುವೆರಿನ ಬಚಾವ್ ಮಲ್ತೊಂದುಲ್ಲೆರಿಂದ ಬಂಡಿರು ವಕ್ಫ್ ಹಗರಣ ಬಗೆಟ್ ತಾನ ಸರ್ಕಾರವು ಕೊರ್ನ ವರದಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಉಡ್ಲ ಗೆಂದುದಂಡು ಆ ವರದಿನ ಸದನೋಡು ದುಂಬುದಿದ್ದು ಸರಿಯಾಯಿನ ಕ್ರಮ ದೆತ್ತನೋಡೊಂದು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತುಂಡು ಅಣ ಸರ್ಕಾರ ವರದಿ ಜಾರಿ ಮಲ್ತದುಜಿ 2,200 ಕೋಟಿ ಬುಡ್ದು ಬಾಕಿ ಲಕ್ಷಗಟ್ಲೆ ಬೀರತ ಆಸ್ತಿ ಉಲಾಯ್ಪಾಡ್ನಕ್ಲನ ಬಗೆಟ್ ಇರುವೇರು ದುಂಬುದ ಹೈಕೋರ್ಟ್ ನ್ಯಾಯಾಧೀಶರಿಡ್ದು ತನಿಖೆ ಮಲ್ಪಡುಂದು ಅನ್ವರ್ ಮಾಣಿಪಾಡಿ ಒತ್ತಾಯ ಮಲ್ತೀರು They are slowly shifting the stance. ಒಂದು ಕಡೆ ಅದು ಬಂದಾಗ ಅದನ್ನು ಹೇಗೆ ಈಗ ಈ ಕಲ್ಪಿಟ್ಸ್ ಅನ್ನು ಬಚಾವ್ ಮಾಡೋದು ಅಂತ ಹೇಳಿ ಸೊ ದೇ ಡೈವರ್ಟಿಂಗ್ ದಿ ಅಟೆನ್ಷನ್ ಫ್ರಮ್ 2,30,000 crores to 2,020 crores. ಇಟ್ಸ್ ರಿಡಿಕ್ಯುಲಸ್. ಅದು ಹೇಳಿ ಅದಕ್ಕೆ ಬೇಕಾದ್ರೆ ಅವ್ರಿಗೆ ವಕ್ಫ್ ಬೋರ್ಡ್ನ ಬೈದು ಡೆವಲಪ್ಮೆಂಟ್ ಅಲ್ಪಸಂಖ್ಯಾತ ಡೆವಲಪ್ಮೆಂಟ್ ಅಥಾರಿಟಿಗೆ ಬೈದು ಹಾಗೆಲ್ಲ ಮಾಡಿ ಎಲ್ಲಾದರೂ 4-5 ಪ್ರಾಪರ್ಟಿ ತೆಗೆದು ಹಾಕಿದರೆ ಅವ್ರ ಕೆಲಸ ಮುಗೀತಲ್ಲ, ಮೀಸೆ ತಿಳಿಸ್ತಾರೆ ಆಮೇಲೆ ನಾವು ಮಾಡಿದ್ದೇವೆ ಅಂತೇಳಿ. ನೋ, ಇಟ್ ಈಸ್ ನಥಿಂಗ್ ಬಟ್ ಮಿಸ್ಟರ್ ಬೊಮ್ಮಾಯಿ ಜಾಯ್ನಿಂಗ್ ಹ್ಯಾಂಡ್ಸ್ with the culprits who has looted work properties to the hilt. He is not going to
survive as the good CM in the days to come. He'll be known as biggest fraud among CMs, because he wants to project himself as an upright, honest person by manipulating certain things. Now, for example, this same thing, that 2,30,000 crore scam by which about 80 to 100 families are loathing in riches, multi-billionaires, all work property returns. ಕುಕ್ಕರ್ ಬಾಂಬು ಆರೋಪಿ ಶಾರಿಕ್ ಬೊಕ್ಕ ಆಯಗ್ ಸಾಯ ಕೊರ್ನ ಆರೋಪಿಲಿನ ಪರವಾದ ಕೋರ್ಟುಡು ವಾ ವಕೀಲರ ವಕಾಲತ್ ನಡಪಾಯರ ಬಲ್ಲೆಂದು ಒತ್ತಾಯ ಮಲ್ತದು ಬಜರಂಗ ದಳ ಕುಡ್ಲದ ವಕೀಲರನ ಸಂಘದ ಗುರ್ಕಾರರಿಗೆ ಭಿನ್ನಾಯ್ತೊಂದುಂಡು. ಕುಕ್ಕರ್ ಬಾಂಬ್ ಆರೋಪಿ ಶಾರಿಕ್ ಬೊಕ್ಕ ಆಯಗ್ ಸಾಯ ಕೊರ್ನ ಆರೋಪಿಲಿನ ಪರವಾದ ಕೋರ್ಟುಡು ವಾ ವಕೀಲರ್ಲ ವಕಾಲತ್ ನಡಪಾಯರ ಬಲ್ಲಿಂದು ಒತ್ತಾಯ ಮಲ್ತದು ಬಜರಂಗ ದಳ ಕುಡ್ಲದ ವಕೀಲರನ ಸಂಘದ ಗುರ್ಕಾರರಿಗೆ ಭಿನ್ನಾಯ್ತೊಂದುಂಡು. ಬಜರಂಗ ದಳ ಜಿಲ್ಲಾ ಸಂಚಾಲಕರು ಪುನೀತ್ ಅತ್ತಾವರ ದುಂಬಾಳಿಸಿದ ಕೂಟ ವಕೀಲರನ ಸಂಘದ ಗುರ್ಕಾರರೇನು ತೂದು ಭಿನ್ನಾಯ್ತೊಂದು ಓಲೆ ಕೊರಿಯರು. ಮೊಹಮ್ಮದ್ ಶಾರಿಕ್ ಪನ್ಪನಾಯಿ ಕುಡ್ಲಡು ಕುಕ್ಕರ್ ಬಾಂಬ್ ಕನತದು ಅವು ರಿಕ್ಷಡು ಪುಡದು ಕುಡ್ಲದ ಜನ ಪೋಡಿತೊಂದು ನಡಪೊಡಾಯಿನ ಸ್ಥಿತಿಗತಿ ಸಮಾಜಡು ಉಂಡಾತಡು. ಬೇತೆ ಬೇತೆ ಮೂಲ ಬೊಕ್ಕ ಪೇಪರ್ಲೆಡು ಶಾರಿಕ್ ಐಸಿಸ್ ದಂಚಿನ ಉಗ್ರ ಸಂಘಟನೆದ ಒಟ್ಟುಗೂಪುನ ಬಗೆಟು ಮಾಹಿತಿ ಗುಮನಗು ಬೈದಿಂಡು. ಸಮಾಜಡು ಶಾಂತಿ ಕಲೆಂಕಾವನ ಬೊಕ್ಕ ಈ ನೆಲತ್ತ ಈ ದೇಶದ ಕಾನೂನುಗೂ ಮರ್ಯಾದೆ ಕೊರನ್ನ ಬೊಕ್ಕ ಭಯೋತ್ಪಾದನೆಡು ಸೇರೊನ್ನ ಆರೋಪಿ ಪರವಾದ ಕೋರ್ಟುಡು ಸಂಘದ ಪದಾಧಿಕಾರಿಗಳು ಆವಡ್ ಅತ್ತನ ಬೇತೆ ಜಿಲ್ಲೆದ ವಕೀಲರಾವಡ್ ವಕಾಲತ್ ನಡಪಾಯರ ಬಲ್ಲಿಂದು ಬಜರಂಗ ದಳ ಭಿನ್ನಾಯ್ತೊಂದುಂಡು. ಲೋಕುಡು ಪೋಡಿಗಿದ ವಾತಾವರಣ ಇತ್ತದು ನಮ್ಮ ದೇಶದ ರಕ್ಷಣೆಡು ಸೇರುನೊಡೊಂದು ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಪಂತಿರು. ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನಡು ಗುರುವಾರ ಶ್ರೀ ದತ್ತ ಜಯಂತಿ ಮಹೋತ್ಸವ ದತ್ತ ಮಹಾಯಾಗ ಹರಿಕಥ ಸಪ್ತಾಹ ಉದಿಪನ ಮಲ್ತದು ಧರ್ಮ ಸಂದೇಶ ಕೊರಿಯರು. ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನಡು ಶ್ರೀ ದತ್ತ ಜಯಂತಿ ಮಹೋತ್ಸವ ದತ್ತ ಮಹಾಯಾಗ ಸಪ್ತಾಹ ಗುರುವಾರ ಶುರುವಾಂಡು. ಕಾಂಡೆ ಗಣಪತಿ ಹೋಮ ನಾಗತಂಬಿಲಾದ ದತ್ತ ಮಹಾಯಾಗ ಶುರುವಾಂಡು. ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ದತ್ತ ಜಯಂತಿ ಮಹೋತ್ಸವ ಬೊಕ್ಕ ಹರಿಕಥ ಸಪ್ತಾಹ ಕಾರ್ಯಕ್ರಮ ಉದಿಪನ ಮಲ್ತೇರು. ಸ್ವಾಮೀಜಿ ಆಶೀರ್ವಚನ ಕೊರ್ದು ಭಗವಾನ್ ದತ್ತಾತ್ರೇಯ ಪಂಡ ಮೂಜಿ ಮೂರ್ತಿಲಿನ ಸ್ವರೂಪ ಲೋಕುಡು ಪೋಡಿಗೆದ ವಾತಾವರಣ ಇತ್ತದು ನಮ್ಮ ದೇಶದ ರಕ್ಷಣೆಡು ಸೇರು ನೋಡೋದು ಪಂಡೇರು. ಆಧ್ಯಾತ್ಮದೆಡೆಗೆ ಸಾಗಿಸುವಂತೆ ಮಾಡುವಂಥದ್ದು ಯಾವುದು ಅಂತಂದರೆ ಅದು ಸತ್ಸಂಗಗಳು, ಸಜ್ಜನರ ಸಂಘಗಳು. ಅದು ನಮ್ಮನ್ನು ಆ ಭಾಗಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಆಧ್ಯಾತ್ಮದ ಅನುಭೂತಿ ಅನ್ನುವಂಥದ್ದು ಎಲ್ಲಿ ಹೇಗೆ ಅಂತಂದರೆ ಅದು ನಮಗೆ ಅನುಭಾವದ ಮೂಲಕ ಸಿಕ್ಕುವಂಥದ್ದು. ಅದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಮನಸ್ಸು ಅನ್ನುವಂಥದ್ದು ಚಂಚಲವಾಗಿರುವಂಥದ್ದು. ಯಾವತ್ತಾದರೂ ಅದು ಒಂದು ಕಡೆ ನಿಲ್ಲುವಂಥದ್ದು ಅಲ್ಲ. ಕೈಯಲ್ಲಿ ನಾವು ಮುಕ್ಕೊಂಡು ಏನೋ ಭಗವಂತನ ಧ್ಯಾನ ಮಾಡ್ತೇವೆ, ಅದು ಭಗವಂತನೆಡೆಗೆಲ್ಲ. ಮನಸ್ಸು ಇನ್ನೊಂದು ಕಾರ್ಯವನ್ನು ಹೊರಗಡೆ ಮಾಡ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ ಭಗಧ್ಯಾನ ಅಂತ. ಕಲಾರತ್ನ ಶಂಕರನಾರಾಯಣ ಅಡಿಗ ಮೇರಿಡಿದ ದತ್ತಾವತಾರ ಹರಿಕಥಾಖ್ಯಾನ ನಡತಡೆ. ಸಾಧ್ವಿ ಮಾತಾನಂದಮಯಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರು ಎಸಿ ಭಂಡಾರಿ, ಬೊಂಬೈದ ಉದ್ಯಮಿ ಉಷಾಕುಮಾರ್ ಶೆಟ್ಟಿ ಬುಕ ವಾಮಯ್ಯ ಶೆಟ್ಟಿ,
ಒಡಿಯೂರು ವಿವಿಧೋದ್ದೇಶ ಸಹವಾರ್ದ ಸಹಕಾರಿ ಗುರ್ಕಾರಿರು ಸುರೇಶ್ ರೈ, ಹಿರಿಯ ವಾರ್ತಮಾನಿ ಮಲಾರ್ ಜಯರಾಮ್ ರೈ, ಸರ್ವಾಣಿ ಬಿ ಶೆಟ್ಟಿ ಪಾಲ್ದೆತುಂಡೇರು. ಯಶವಂತ ವಿಟ್ಲ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಕುಡ್ಲನಗರ ಬೊಕ್ಕ ಗ್ರಾಮಾಂತರ ಸುತ್ತುಡು ರಿಕ್ಷಾ ಬಾಡಿಗೆ ಸಂಬಂಧ ಹೆಚ್ಚು ಕಮ್ಮಿ ಮಲ್ತದ್ನ ಬೆಲೆ ಗುರುವಾರ ಜಾರಿಗೆ ಬೈದಿದೆ. ಇತ್ತೆ ಕಮ್ಮಿ ಪಂಡ ಸುರೂತ 1.5 ಕಿಲೋಮೀಟರ್ ದೂರಗೂ 35 ರೂಪಾಯಿ, 5 ಬೊಕ್ಕ ಪ್ರತಿಯೊಂದು ಕಿಲೋಮೀಟರ್ಗೆ 20 ರೂಪಾಯಿನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿಘಂಟು ಮಲ್ತದೆ. ಕುಡ್ಲ ನಗರ ಗ್ರಾಮಾಂತರ ಸುತ್ತುಡು ರಿಕ್ಷಾ ಬಾಡಿಗೆ ಸಂಬಂಧ ಹೆಚ್ಚು ಕಮ್ಮಿ ಮಲ್ತನ ಬಾಡಿಗೆ ಡಿಸೆಂಬರ್ 1 ಗುರುವಾರದ್ದು ಜಾರಿಗೆ ಬೈದಿದೆ. ಕಮ್ಮಿ ಪಂಡ ಸುರೂತ 1.5 ಕಿಲೋಮೀಟರ್ ದೂರಗೂ 35 ರೂಪಾಯಿ ಬೊಕ್ಕ ಪ್ರತಿಯೊಂದು ಕಿಲೋಮೀಟರ್ಗೆ 20 ರೂಪಾಯಿ ಬಾಡಿಗೆ ಬಿಲಿನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿಘಂಟು ಮಲ್ತದೆ. ಹೆಚ್ಚು ಕಮ್ಮಿ ಮಲ್ತನ ಬಾಡಿಗೆ ಬಿಲಿನ ರಿಕ್ಷುಲಿನ ಡಿಜಿಟಲ್ ಮೀಟರ್ ಲೆಡ್ ಪಾಡುನ ಕಾರ್ಯ ಕುಡ್ಲಡು ಶುರುವಾದಿತ್ತದು. ರಿಕ್ಷಾ ಡ್ರೈವರ್ಲು ಗುರುವಾರ ಅವೇ ಕಾರ್ಯೊಡಿತೀರು. ಕಾನೂನು ಮಾಪನ ಶಾಸ್ತ್ರ ಇಲಾಖೆಡ್ದು ಲೈಸೆನ್ಸ್ ದೆತೊನ್ನ ಮೀಟರ್ ರಿಪೇರಿ ಸಂಸ್ಥೆಲಿನ ಎದುರುಡು ಗುರುವಾರ ರಿಕ್ಷಾ ಡ್ರೈವರ್ಲೆನ ದನಿಕ್ಲೆನ ದಂಡೆ ಸೇರ್ದಿತ್ತಂದೆ. ಕಾನೂನು ಮಾಪನ ಶಾಸ್ತ್ರ ಇಲಾಖೆದ ಸಹಾಯಕ ನಿಯಂತ್ರಕರು ಬೊಕ್ಕ ಬೇಲೆದಕ್ಲು ಜಾಗೆಗೆ ಭೇಟಿ ಕೊರ್ದು ರಿಕ್ಷುಲಿನ ಡಿಜಿಟಲ್ ಮೀಟರ್ಲಿನ ಕ್ಯಾಲಿಬರೇಷನ್, ವೆರಿಫಿಕೇಶನ್ ಬೊಕ್ಕ ಸ್ಟ್ಯಾಂಪಿಂಗ್ ಕಾರ್ಯಕ್ಕೂ ಮಾರ್ಗದರ್ಶನ ಕೊರಿಯರು. ಇಲಾಖೆದ ಅಧಿಕಾರಿಲು ರಿಕ್ಷೋಡು ಸಂಚಾರ ಪೋದು ಬೆಂಚ್ ಟೆಸ್ಟ್ ಬೊಕ್ಕ ರೋಡ್ ಟೆಸ್ಟ್ ನಡಪಾದು ಮುದ್ರೆ ಪಾಡ್ದು ಸತ್ಯಾಪನ ಪ್ರಮಾಣದೋಲೆ ಕೊರಿಯರು. ಈ ಪೊರ್ತುಡು ಕಾನೂನು ಮಾಪನ ಶಾಸ್ತ್ರ ಇಲಾಖೆದ ಕುಡ್ಲದ ಸಹಾಯಕ ನಿಯಂತ್ರಕರು ಕುಲಕರ್ಣಿ ಪಾತಿರ್ದು ಡಿಜಿಟಲ್ ಮೀಟರ್ಲಿನ ಕ್ಯಾಲಿಬರೇಷನ್, ವೆರಿಫಿಕೇಶನ್ ಬೊಕ್ಕ ಸ್ಟ್ಯಾಂಪಿಂಗ್ ಕಾರ್ಯ ಸೂತ್ರಗೂ ಸರಿಯಾದ ನಡೆತದೆಂದು ಪಂಡೇರು. ರೂಪಾಯಿ ಆಡ್ ಆಗಬೇಕು. ಸ್ಟಾರ್ಟ್ ಮಾಡ್ತೀನಿ ಅಂದರೆ ಎರಡು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಸರ್. 3400 ಅಲ್ಲ? ಹೌದು ಸರ್. ಇವತ್ತು ಆಟೋಮೀಟರ್ಗಳ ಪರಿಷ್ಕೃತ ದರಪಟ್ಟಿಯನ್ನು ಸಾರಿಗೆ ಪ್ರಾಧಿಕಾರದ ಆದೇಶದಂತೆ ನಾವು ಇವತ್ತು ಜಾರಿಗೆಗೊಳಿಸ್ತಾ ಇದ್ದೇವೆ ಡಿಸೆಂಬರ್ 1ರಿಂದ. ಆದ್ದರಿಂದ ಈ ಪರಿಷ್ಕೃತ ದರಪಟ್ಟಿಯಲ್ಲಿ ಮೊದಲ 1.5 ಕಿಲೋಮೀಟರ್ಗೆ 35ರಂತೆ ಹಾಗೂ ಪ್ರತಿ ಕಿಲೋಮೀಟರ್ಗೆ 20ರಂತೆ ದರ ಪರಿಷ್ಕರಣೆ ಆಗುತ್ತದೆ. ಅದಕ್ಕೆ ಈ ಡಿಜಿಟಲ್ ಮೀಟರ್ಗಳ ಕ್ಯಾಲಿಬ್ರೇಷನ್ ಮತ್ತು ವೆರಿಫಿಕೇಷನ್ ಆ್ಯಂಡ್ ಸ್ಟ್ಯಾಂಪಿಂಗನ್ನು ನಮ್ಮ ಇಲಾಖೆ ಕೈಗೊಳ್ಳುತ್ತದೆ. ಇದನ್ನು ನಾವು ಬೆಂಚ್ ಟೆಸ್ಟ್ ಹಾಗೂ ರೋಡ್ ಟೆಸ್ಟ್, ರಸ್ತೆಯಲ್ಲಿ ಟೆಸ್ಟ್ ಮಾಡಿ ಮಾರ್ಕ್ ಮಾಡಿ ನಾವು ಜಾರಿಗೊಳಿಸ್ತಾ ಇದ್ದೇವೆ. ನಾವು ಆಟೋಮೀಟರ್ಗಳನ್ನು ರೋಡ್ ಟೆಸ್ಟನ್ನು ಪ್ರತಿ 5 ಕಿಲೋಮೀಟರ್ಗೆ ರೋಡ್ ಟೆಸ್ಟ್ ಮಾಡಿ ತದನಂತರ ಅದನ್ನು ಮುದ್ರೆ ಹಾಕಿ ನಾವು ಸತ್ಯಾಪನ ಪ್ರಮಾಣ ಪತ್ರವನ್ನು ನೀಡುತ್ತೇವೆ. ಮಂಗಳೂರು ನಿರೀಕ್ಷಕರಾದ ಶ್ರೀ ಲಿಂಗರಾಜ್, ಮಂಗಳೂರು 1 ನಿರೀಕ್ಷಕರಾದ ಶ್ರೀ ಲಿಂಗರಾಜ್ ಮತ್ತು ಮಂಗಳೂರು 2 ನಿರೀಕ್ಷಕರಾದ ಶ್ರೀ ಜಯರಾಜ್ ಅವರು ಇದನ್ನು ಜಾರಿಗೊಳಿಸುತ್ತಾರೆ. ಆದಷ್ಟು ಬೇಗ ಎಲ್ಲ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರು ಅದನ್ನು ತಮ್ಮ ಕ್ಯಾಲಿಬ್ರೇಷನ್ ಮಾಡಿಸಿ ವೆರಿಫಿಕೇಷನ್ ಮತ್ತು ಸ್ಟ್ಯಾಂಪಿಂಗ್ ಮಾಡಿಕೊಳ್ಳಿಸಬೇಕು. ತದನಂತರ ಯಾವುದೇ ಮಾಡಿಸದೇ ಇದ್ದಲ್ಲಿ ಕಾನೂನು ಕ್ರಮ ಕಟ್ಟುನಿಟ್ಟಾಗಿ ಕೈಗೊಳ್ತೇವೆ. ಸ್ಮಾರ್ಟ್ ಸಿಟಿ ಯೋಜನೆಡು 32 ಕೋಟಿ ರೂಪಾಯಿನ ಕಮಾಂಡ್ ಕಂಟ್ರೋಲ್ ಒಂದು ಖರ್ಚು ಮಲ್ತಿದ್ದಾರೆ. ಆಂಡ ಮುಲ್ಪ ಪಾಡ್ದಿನ ಸಿಸಿ ಕ್ಯಾಮರಾಲು ಒಂಜಿಲ ಕೆಲಸ ಮಲ್ಪುಜಿಂದೆ ದೂರುಣ ದುಂಬುದ ಶಾಸಕಿರೇ ಜೆಆರ್ ಲೋಬೋ ಜನೊಕ್ಲಿನ ತೆರಿಗೆ ಕಾಸು ಧರ್ಮಗೂ ನಷ್ಟ ಆಯರೆ ಕಾಂಗ್ರೆಸ್ ಏಪುಗ್ಲ ಬುಡಂದು ಸುದ್ದಿ ಕೂಟಡ ಪಂಡೇರು. ಕುಡ್ಲದ ದುಂಬುದ ಶಾಸಕರು ಜೆಆರ್ ಲೋಬೋ ಸುದ್ದಿ ಕೂಟುಡು ಪಾತಿರ್ದು ಸ್ಮಾರ್ಟ್ ಸಿಟಿ ಯೋಜನೆಡು ಪಾಕ ಬುಳಿಚಿಲ್ ಕಾರ್ಯ ನಡತುಂದಿತ್ತದು. ಮುಲ್ಪ ಉಂಡೈನ ಪಾಕ ಸಮಸ್ಯೆಲಿನ ಬಗೆಟ್ ವಿಚಾರ ಬನ್ನಗ ಎದುರು ಪಕ್ಷ ಆದ ಕಾಂಗ್ರೆಸ್ ಐತೆ ಎದುರು ಸೊರಲಕ್ಕ ಉಂಡು. ಸ್ಮಾರ್ಟ್ ಸಿಟಿ 32 ಕೋಟಿ ರೂಪಾಯಿನ ಕಮಾಂಡ್ ಕಂಟ್ರೋಲ್ ಒಂದು ಖರ್ಚು ಮಲ್ತದಿರು. ಅಂಡ ಮುಲ್ಪ ಪಾಡ್ದಿನ ಕ್ಯಾಮರಾಲು ಒಂಜಿಲ ಸರಿಯಾದ ಕೆಲಸ ಮಲ್ಪುಜಿ 32 ಕೋಟಿ ಖರ್ಚು ಮಲ್ಪನಾಗ ಒಂದಿತ ಬಗೆಟ್ ಎಂಚಿನ ಅಧ್ಯಯನ ಮಲ್ತದಿರಿಂದ ಐನ ಜನಕ್ಲಿನ ಎದುರು ದೀವುಡೊಂದು 60 ಮಲ್ತಿರು. ಜನಕ್ಲಿನ ತೆರಿಗೆ ಕಾಸನ ಪೊಕ್ಕಡೆ ಹಾಳಾಯರ ಕಾಂಗ್ರೆಸ್ ಏಪಕುಲ ಬುಡಂದು ಒಂದಿಟ ಏರು ಮಾತ್ರ ದುಡ್ಡು ಮಲ್ಪೆರ ದುಂಬು ಬೈದಿರು. ಒಂದಿತ ಬಗೆಟ್ ಶ್ವೇತ ಪತ್ರ ಕನಾವಡು. ಒಂದಿತ ಬಗೆಟ್ ಸಂಶಯ ಬನ್ನಗ ಕಾಂಗ್ರೆಸ್ ನಾಯಕ ವಿನಯರಾಜ್ ಸದನಡು ಪ್ರಶ್ನೆ ಪಾಡ್ನಗ ಒರಿ ಕಮಿಷನರ್ ಆರಿನ ಕುಲ್ಲುಲೆ ಎಂದು ಪನ್ಪಣ ಏತು ಸರಿ ಒಂದು ಇಡೀ ಸದನಗೂ ಮರ್ಯಾದಿ ಪೋಪನ ವಿಷಯ. ಜನಪ್ರತಿನಿಧಿಲು ಪ್ರಶ್ನೆಗೆ ಎನ್ನಗ ಉತ್ತರ ಕೊರೋಡಾಯ್ನವು ಮೇಯರ್ ಕೆಲಸ. ಅಧಿಕಾರಿಗೆ ತನ್ನವೇ ಆಯ್ನ ಗಡಿರೇಖೆ ಉಂಡು. ಇಂಚಿನ ಪೊರ್ತಡು ಮೇಯರ್ ಸರಿಯಾದಿಜ್ಜಿಲ್ಲ, ಬಿಜೆಪಿ ಪಕ್ಷ ಸಮರ್ಥ ಆದಿಜ್ಜಿಯಿಂದ ಅರ್ಥ. ಅಧಿಕಾರಿಲೇ ನಿಕ್ಲಿ ರಾಜಕೀಯ ವ್ಯಕ್ತಿಲಿನ ಕೈಗೊಂಬೆ ಅವಡೆ ಮಿತ್ತಿಗೆ ಎಂಕ್ಲು ಅಧಿಕಾರಗೂ ಬತ್ತನ ಸ್ಮಾರ್ಟ್ ಸಿಟಿದ ಇಡೀ ಅವ್ಯವಹಾರ ಬಗೆಟ್ ತನಿಖೆ ನಡಪಾವಂದು ಜೆಆರ್ ಲೋಬೋ ಪಂಡೇರು. ಒಬ್ಬ ಜನಪ್ರತಿನಿಧಿ ವಿಚಾರಗಳನ್ನು ಎತ್ತಿದಾಗ
ಕೇಳಿದಾಗ ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡುವ ಬದಲಿಗೆ ಅವರನ್ನು ಕೂತ್ಕೊಳ್ಳುವಂತೆ ಏರಿದ ದನಿಯಲ್ಲಿ ಅಧಿಕಾರಿಗಳು ಹೇಳಿದ್ದರು ಅಂತ ಪತ್ರಿಕೆಯಲ್ಲಿ ವರದಿಯಾಗಿದೆ. ನಾನು ಕೇಳಿದ ಪ್ರಶ್ನೆ ಇಷ್ಟೇ, ಜನಪ್ರತಿನಿಧಿಗಳು ಪ್ರಶ್ನೆಗಳನ್ನು ಹಾಕಿದಾಗ ಅದಕ್ಕೆ ಉತ್ತರ ಕೊಡುವಂಥ ಜವಾಬ್ದಾರಿ ಸಭೆಯನ್ನು ನಡೆಸುವಂಥ ಮೇಯರ್ರವ್ರದ್ದು. ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಕೊಡುವವರು, ಅವರಿಗೆ ಸಹಾಯ ಮಾಡುವವರು ಆಯುಕ್ತರು. ಆದರೆ ಆಯುಕ್ತರು ಒಬ್ಬ ಜನಪ್ರತಿನಿಧಿಗೆ ನೀನು ಕೂತ್ಕೋ ಅದು ಏರು ಧ್ವನಿಯಲ್ಲಿ ಹೇಳಿದರೆ ಅದು ಇಡೀ ಸದನಕ್ಕೆ ಆಗುವಂಥ ಅಗೌರವ. ನಾನು ಒಬ್ಬ 5 ವರ್ಷ ಶಾಸಕನಾಗಿದ್ದೆ. ಶಾಸನ ಸಭೆಯಲ್ಲಿ MLAಗಳು ಕೆಲವು ವಿಚಾರಗಳನ್ನು ಎತ್ತುವಾಗ ಏರು ಧ್ವನಿಯಲ್ಲಿ ಮಾತಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಬಾವಿಗಿಳಿತಾರೆ, ಒಬ್ಬರ ಮೇಲೆ ಚಿಮಾರಿ ಹಾಕ್ತಾರೆ. ಇದನ್ನು ಕಂಟ್ರೋಲ್ ಮಾಡುವವರು ಮುಖ್ಯ ಕಾರ್ಯದರ್ಶಿಗಳು ಅಲ್ಲ, ಇದನ್ನು ಕಂಟ್ರೋಲ್ ಮಾಡುವವರು ಸ್ಪೀಕರ್ ಅವರು ಕೂತ್ಕೋ ಅಥವಾ ಅಮಾನತು ಮಾಡುವುದಾ, ಹೊರಗೆ ಕಳಿಸುವುದಾ, ಹಿಂದೆ ಕಳಿಸೋದು ಅವರದ್ದು ಜವಾಬ್ದಾರಿ. ಮುಖ್ಯ ಕಾರ್ಯದರ್ಶಿ ಅವರು ಒಬ್ಬ ಶಾಸಕನಿಗೆ ನೀನು ಕೂತ್ಕೋ ಮಾತಾಡುವಂತ ಹೇಳಿದರೆ ಅದು ಆಗುವುದು ದೊಡ್ಡ ಅವಮಾನ, ಅಗೌರವ. ಸದನಕ್ಕೆ ಅಗೌರವ, ಸ್ಪೀಕರ್ಗೂ ಅಗೌರವ. ಹಾಗಿರುವಾಗ ಒಬ್ಬ ಜನಪ್ರತಿನಿಧಿಗಳಿಗೆ ಒಬ್ಬರ ಅಧಿಕಾರಿಯವರು ನಡೆಸಿಕೊಂಡ ರೀತಿಗೆ ನಾನು ಖಂಡಿತ ಒಪ್ಪುವುದಿಲ್ಲ. ಇದನ್ನು ನಾನು ಇವತ್ತು ಸಮರ್ಥಿಸಿಕೊಂಡ್ರೆ ನಾಳೆ ಎಲ್ಲ ಜನಪ್ರತಿನಿಧಿಗಳ ಗತಿ ಏನಾಗ್ಬೋದು. ನಾನು ಓರ್ವ ರಾಜಕೀಯ ವ್ಯಕ್ತಿಯಾಗಿ ಮಾತನಾಡ್ತಾ ಇಲ್ಲ, ನಾನೊಬ್ಬ ಮಾಜಿ ಅಧಿಕಾರಿಯಾಗಿಯೂ ಕೂಡ ಹೇಳ್ತಾ ಇದ್ದೀನಿ. ಅಧಿಕಾರಿಗಳಿಗೆ ತಮ್ಮದೇ ಆದ ಒಂದು ಎಲ್ಲೆಗಳಿವೆ, ಒಂದು ಬೌಂಡ್ರಿ ಇದೆ, ಆ ಬೌಂಡ್ರಿಯನ್ನು ದಾಟಲಿಕ್ಕೆ ಆಗೋದಿಲ್ಲ. ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಬಜ್ಪೆ ಸುಂಕದಕಟ್ಟೆ ಆಟದ ಮೇಳದ ಈ ಸಾಲದ ತಿರುಗಾಟ ಗುರುವಾರ ಶುರುವಾತದೆ. ಬೈಯಗ ಗೆಜ್ಜೆ ಮುಹೂರ್ತ, ರಂಗಪೂಜೆ, ಚೌಕಿ ಪೂಜೆ ಆದ ಪಾಂಡವಶ್ವಮೇಧ ಸೇವೆ ಆಟಂಡಪಾಯಿರೆ. ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಬಜಪೆ ಸುಂಕದ ಕಟ್ಟೆ ಮೇಳ ಶ್ರೀ ನಿರಂಜನ ಸ್ವಾಮೀಜಿ ಹಿಡಿದು ಶುರುವಾದ 21 ವರ್ಷ ಆದ ಸುವರ್ಣ ಸಂಭ್ರಮ ಆಚರಣೆ ಉಂಡು. ಗುರುವಾರ ಈ ಸಾಲದ ಮೇಳದ ತಿರ್ಗಾಟ ಶುರು ಮಲ್ಪೆರೆ ಬಜಪೆ ಸುಂಕದಕಟ್ಟೆ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಸೇವೆ ಆಟ ಆಟಣೆ ಆಗಿತ್ತದು. ಬೈಯಗು ಗೆಜ್ಜೆ ಮುಹೂರ್ತ ನಡಪಾದು ದೇವರಿಗೆ ರಂಗಪೂಜೆ ಮಲ್ತೇರು. ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ಬಾನಬೊಟ್ಟು ಪಜ್ಜಿರು ಮುಕ್ಲಿನ ಸೇವಾ ರೂಪುಡು ಆಟದ ಮೇಳಗೂ ಬಜಪೆ ಶ್ರೀ ಶಕ್ತಿ ಮಂಟಪೊಡ್ದು ಬೊಳ್ಳಿದ ಉಯ್ಯಾಲಿನ ಗೌಜಿದ ಮೆರವಣಿಗೆ ಕನತದು ಸಮರ್ಪಣೆ ಮಲ್ತೇರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಬೊಕ್ಕ ಮೇಳದ ವ್ಯವಸ್ಥಾಪಕರಾದ ಪುನಃ ನಾರಾಯಣ ಎಸ್ ಪೂಜಾರಿ, ಮೇಳದ ಮ್ಯಾನೇಜರ್ ರಮೇಶ್ ಕುಲಶೇಖರ ಬೊಕ್ಕ ಕ್ಷೇತ್ರದ ಬೊಕ್ಕ ಆಟದ ಅಭಿಮಾನಿಗಳು ಈ ಪೊರ್ತುರಿತ್ತೇರು. ಚೌಕಿ ಪೂಜೆ ಆದ ಪಾಂಡವಾಶ್ವಮೇಧ ಸೇವೆ ಆಟ ನಡೆತ್ತದೆ. ಶುಕ್ರವಾರ ಪಜಿರ್ ಬಾನಬೊಟ್ಟುಡು, ಶನಿವಾರ ಕೊಳವೂರು ಬೊಳಿಯಾಡು ಬಜಿಪ್ಪೆ ಸುಂಕದಕಟ್ಟೆ ಮೇಳದ ಆಟ ಆಟಣೆ ಆದುಂಡು.
ಪರಮಾತ್ಮ ಸದಾ ಪಾಂಡವರ ರಕ್ಷಣೆಗಿದ್ದಾನೆ ಎನ್ನುವಾಗ ನಮಗೆ ಭಯವೇ ಇಲ್ಲ. ಹೂಗಳು ಬಾಡಿ ಹೋಗಿವೆ. ಬಾಡುವುದಲ್ಲ, ಹೂಗಳನ್ನೇ ಮೆದ್ದು ಯಾರು ಯಾರು ತಿಂದದ್ದು ಯಾರು? ಹೂದೋಟವನ್ನು ನಾಶ ಮಾಡಿದ್ದು ಯಾರು? ಏನು ಅಂತ ಅಲ್ಲಿ ಇಲ್ಲಿ ನೋಡಿದ್ದೇನೆ. ಹುಡುಕು ನೋಡಿದ್ ಬಿಡ್ತೇನೆ. ನಿಮ್ಮ ಜನ ಅಲ್ವ? ನೀನು ನನ್ನ ಜನ ಅಲ್ವಾ? ನೋಡಿದೆ. ಪರಿಭವವೋ ಎಡೆಗೆನಿತ ತುಳುವಾರ್ತೆಲು ಮುಗಿಡು ನನ್ನ ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ 24/7.